ತುಳು ಭಾಷೆಗೆ ಸಂಬಂಧಪಟ್ಟಾಗೆ ನಮಗೆ ಅತ್ಯಂತ ಗೌರವ ಇದೆ. ಒಂದು ಯಾಕೆಂತ ಹೇಳಿದರೆ ನಾವೆಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಬಹುಶಃ ನಾವು ಬ್ಯಾರಿ ಮಾತಾಡ್ಬೋದು, ಇನ್ನೊಬ್ಬರು ಹಿಂದೂ ಸೋದರರು ತುಳು ಮಾತಾಡ್ಬೋದು, ಕ್ರಿಶ್ಚಿಯನ್ ಸೋದರ ಕೊಂಕಣಿ ಮಾತಾಡೋದು. ನಮ್ಮ ಮನೆ ಹೊರಗೆ ಬಂದ ತಕ್ಷಣ ನಮ್ಮಲ್ಲಿ ಕನ್ನಡ ಕಡಿಮೆ, ನಾವೆಲ್ಲರೂ ಕೂಡ ಮಾತಾಡೋದು ಯಾವುದು ಅಂತ ಹೇಳಿದರೆ ತುಳು ಭಾಷೆಯನ್ನು ಮಾತ್ರ ಮಾತಾಡೋದು. ಇದು ಇಲ್ಲಿ ಅಲ್ಲ, ನೀವು ಅಮೆರಿಕ ಹೋದರೂ ಕೂಡ ಕಂಡ ತಕ್ಷಣ ಆಟೋಮೆಟಿಕ್ಕಾಗಿ ಭಾಷೆ ಬರುವುದೇ ಅದು. ಭಾಷೆ ಅಂತ ಹೇಳಿದರೆ ಮಾತಾಡುವಂಥ ಒಂದು ಭಾಷೆ ಮಾತ್ರ ಅಲ್ಲ, ಅದು ಆಚಾರ ವಿಚಾರಗಳು, ಸಂಸ್ಕೃತಿಗಳು, ವೇಷಭೂಷಣಗಳು, ಊಟದೊಂದು ವ್ಯವಸ್ಥೆ. ಸೊ ಈ ತುಳುನಾಡಿಗೆ ವಿಶೇಷವಾದ ಒಂದು ಗೌರವ ಮತ್ತು ಸಂಸ್ಕೃತಿ ಇದೆ. ನಾವು ಇವತ್ತು ಏನೇ ಆಗಿದ್ದರೂ ಕೂಡ, ಅದು ಯಾವುದೇ ಜಾತಿ ಯಾವುದೇ ಮತವಾಗಿದ್ದರೂ ಕೂಡ ನಾವೆಲ್ಲ ತುಳುನಾಡಿನ ಹೆಮ್ಮೆಯ ಮಕ್ಕಳಂತೇಳಿ ಯಾರಿಗೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ತುಳುನಾಡಿನ ಸಂಸ್ಕೃತಿ ಅದು ಪ್ರತಿಯೊಬ್ಬರು ಕೂಡ ಬಂದು ವ್ಯಕ್ತಿತ್ವದಲ್ಲಿ ನೆಲೆ ನಿಂತಿದೆ, ಅದು ನಮ್ಮಲ್ಲಿ ಕೂಡ ಇದೆ. ಮತ್ತು ನೋಡಿ, ಕಳೆದ ಸಾವಿರಾರು ವರ್ಷಗಳಿಂದ ಯಾವುದೇ ಒಂದು ಲಿಪಿ ಅಂತ ಇಲ್ಲದೆ ಸಾವಿರಾರು ವರ್ಷಗಳಿಂದ ಬರೇ ಬಾಯಿ ಮಾತಿನಿಂದಾಗಿ ಒಂದು ಭಾಷೆ ಅದರ ಐಡೆಂಟಿಟಿಯನ್ನು ಅಸ್ತಿತ್ವವನ್ನು ಉಳಿಸಿಕೊಂಡು ಬಂದಿದ್ದರೆ ಅದು ತುಳು ಭಾಷೆ ದೊಡ್ಡ ಮಟ್ಟದ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈಗ ಲಿಪಿ ಬಂತು, ಸಾವಿರಾರು ವರ್ಷಗಳು ಲಿಪಿ ಇರಲಿಲ್ಲ, ಆದರೂ ಕೂಡ ಆ ಭಾಷೆಯ ಅಸ್ತಿತ್ವ ಉಳಿಸಿಕೊಂಡು ಬಂದಿದೆ. ಬರೇ ಬಾಯಿ ಮಾತಾಡಿಕೊಂಡು ಜನ್ರೇಷನ್ದ ಶತಮಾನಕ್ಕೆ ಅದು ವರ್ಗಾಯಿಸಿಕೊಂಡು ನಮ್ಮೆಲ್ಲ ಹಿರಿಯರು ನಮಗೆ ಕೊಟ್ಟಂಥ ದೊಡ್ಡ ಮಟ್ಟದ ಒಂದು ಆಸ್ತಿ ಸಂಪತ್ತಾಗಿದೆ. ಅದನ್ನು ಉಳಿಸಿಕೊಂಡು ಅದನ್ನು ಬೆಳೆಸಿಕೊಂಡು ಭವಿಷ್ಯದ ಪೀಳಿಗೆ ಅದನ್ನು ಬಿಟ್ಟುಕೊಡೋ ಜವಾಬ್ದಾರಿ ನಮ್ಮೆಲ್ಲರ ಜವಾಬ್ದಾರಿ. ಪರಿಚಯವು ಸೇರ್ಪಡೆ ಆಪಣೆ ಗೊತ್ತುಚ್ಚಿ ಐಕೆ ಇಡೀ ವಿಷಯ ದೇಶ ಮಟ್ಟದ ತೀರ್ಮಾನ ಐಕೆ ಬಹುಶಃ ಇನ್ನಿ ರೆಸಲ್ಯೂಷನ್ ಮತ್ತು ತುಂಬ ನಮ್ಮ ಕಡ್ಪುಟ್ಟಿನ ವಿಚಾರ ಉಂಡು. ఆయన 2ನೇ ಭಾಷೆ ಅದನ್ನು ಜೊತೆ ಬಂದು ನಮ್ಮ ಬಲವಾಯಿನ ಒತ್ತಡ ಉಂಡು.